ಮಂಗಳೂರು ನಗರದಲ್ಲಿ ಚೈನ್ ಲಿಂಕ್ ಹೆಸರಿನಲ್ಲಿ ಮತ್ತೊಂದು ಬ್ಲೇಡ್ ಕಂಪನಿ ಕಾರ್ಯಾಚರಿಸುತ್ತಿರುವ ಬಗ್ಗೆ ಗಂಭೀರವಾದ ಆರೋಪ ಕೇಳಿಬಂದಿದೆ. ಮಹಾರಾಷ್ಟ್ರ ಮೂಲದ ವೆಕ್ಸಾನ್ ಹೆಸರಿನ ಕಂಪನಿಯೊಂದು ಕುದ್ರೋಳಿಯಲ್ಲಿ ಕಾರ್ಯಾಚರಿಸುತ್ತಿದ್ದು, ಕಳೆದ 2 ವರ್ಷಗಳಲ್ಲಿ ಮಾರ್ಕೆಟಿಂಗ್ ಉದ್ಯೋಗವನ್ನ ನೀಡುವುದಾಗಿ ಹೇಳಿ ನೂರಾರು ಮಂದಿಗೆ ಕೋಟ್ಯಾಂತರ ರೂಪಾಯಿ ಟೋಪಿ ಹಾಕಿದೆ ಎಂದು ಆಪಾದಿಸಲಾಗಿದೆ. ಕಂಪನಿಯಿಂದ ಹಣವನ್ನ ಕಳೆದುಕೊಂಡು ಮೋಸ ಹೋದ ವಿದ್ಯಾರ್ಥಿಗಳು ಸುದ್ದಿಗೋಷ್ಠಿಯನ್ನ ನಡೆಸಿ ತಮಗಾದ ನೋವನ್ನ ಹೇಳಿಕೊಂಡಿದ್ದಾರೆ. ಎನ್ಎಸ್ಯುಐ ಮತ್ತು ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಗಳ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು, ನಕಲಿ ಕಂಪನಿಗಳ ಬಾಗಿಲು ಹಾಕುವವರೆಗೂ ಕೂಡ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆಯ ಕ್ರಿಸ್ಟನ್ ಮಿನೇಜಸ್, ಸ್ವಸ್ತಿಕ್ ಸ್ಕೂಲ್ ವಿದ್ಯಾರ್ಥಿ ಸಂಘದ ಮತ್ತು ಎಬಿವಿಪಿ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಾತ್ವಿಕ್ ಮುಳಿಯ, ವಿದ್ಯಾರ್ಥಿನಿ ಹಸ್ತಾ ಮತ್ತು ಇತರರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಜಾಲತಾಣದಲ್ಲಿ ವೆಬ್ ಡಿಸೈನರ್, ವೆಬ್ ಡೆವಲಪರ್ ಉದ್ಯೋಗ ಇದೆ ಎಂದು ಪ್ರಕಟಣೆಯನ್ನ ಕೊಡ್ತಾರೆ. ಅಲ್ಲಿಗೆ ಹೋದಾಗ ಮೊದಲಿಗೆ ತರಬೇತಿ ಇರುತ್ತದೆ. ಇದಕ್ಕಾಗಿ 3 ದಿನ ಇಲ್ಲಿಯೇ ನಿಲ್ಲಬೇಕು. ಊಟ ವಸತಿಗೆ 2500 ರೂಪಾಯಿಯನ್ನು ನೀಡಬೇಕಾಗುತ್ತದೆ. ತರಬೇತಿ ಮುಗಿದ ಮೇಲೆ ತಿಂಗಳಿಗೆ 32,000 ಸಂಬಳಕ್ಕೆ ಉದ್ಯೋಗ ನೀಡುವುದಾಗಿ ನಂಬಿಸ್ತಾರೆ. ತರಬೇತಿ ವೇಳೆ ಫುಲ್ ಬ್ರೈನ್ ವಾಶ್ ಮಾಡ್ತಾರೆ. ನಮ್ಮ ಮನೆಯ ಬಡತನ ಎಲ್ಲವನ್ನ ಕೂಡ ತಿಳಿದುಕೊಂಡು ಇಲ್ಲಿ ದುಡಿದ್ರೆ ಕೆಲವೇ ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದು ಎಂದು ಹೇಳಿ ಅರಮನೆಯನ್ನ ತೋರಿಸುತ್ತಾರೆ ಎಂದು ಆರೋಪಿಸಿದರು. ನನಗೆ ನನ್ನ ಫ್ರೆಂಡ್ ಕರೆದಾಗ 30,000 ಅಂತ ಹೇಳಿದಾಗ ಯಾರಿಗೆ ಸಹ ಅದು ಆಗುವಂಥದ್ದೇ, ಹೋಗಬೇಕು 30,000 ಸಿಗ್ತದೆ, ಅದು ಸಹ ಫೋನಲ್ಲಿ ವರ್ಕ್, ಆನ್ಲೈನ್ ವರ್ಕ್ ಅಂತ ಹೇಳಿದಾಗ ಯಾರಿಗೆ ಸಹ ಆಗ್ತದೆ. ಸೊ ನಾನು ಒಂದು ಕಾರಣಕ್ಕೆ ಹೋದದ್ದು. ಅಲ್ಲಿ ಹೋದಾಗ ನನಗೆ ಕ್ಲಾಸಲ್ಲೆಲ್ಲ ಕರೆಕ್ಟ್ ಇತ್ತು ಸಹ, ಎಂಥ ಸಹ ಪ್ರಾಬ್ಲಮ್ ಇರಲಿಲ್ಲ. ನಾರ್ಮಲ್ 3rd ಡೇ ಬಂದಾಗ ಗೊತ್ತಾಗಿದ್ದು ಒಬ್ಬರನ್ನು ಜಾಯಿನ್ ಮಾಡಿಸೋ ಈಸಿ. ಫಸ್ಟಿಗೆ ಈಸಿ ಅನ್ನಿಸ್ತು. ದೆನ್ ಹೋಗ್ತಾ ಗೊತ್ತಾಯಿತು ನಾನು ಗುಂಡಿಗೆ ಬೀಳೋದಲ್ಲ, ಇನ್ನೊಬ್ಬರು ಸಹ ಗುಂಡಿಗೆ ಹಾಕಬೇಕು. ನಾನು ನನ್ನ ದೇಶದಿಂದ ಅವರ ಲೈಫ್ ಹಾಳಾಗ್ತದೆ. ಅವರ ಪೇರೆಂಟ್ಸ್ ಇದ್ದು ಅವರು ಎಷ್ಟು ಭಂಗದಲ್ಲಿರ್ತಾರೆ ಗೊತ್ತಿಲ್ಲ. ಅವರು ಹಣ ತರಬೇಕು, ಅವರು ಹಣ ಕೊಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಆದಮೇಲೆ ನನಗೆ ಹೊರಗೆ ಬಂದದ್ದು. ನಾನು ಹೊರಗೆ ಬಂದಮೇಲೆ ತುಂಬ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಇದರ ಬಗ್ಗೆ ನಾನು ತುಂಬ ಹೇಳಿದ್ದೇನೆ ಸಹ. ಅದಾದಮೇಲೆ ಹಣ ಕೊಟ್ಟಾದ್ಮೇಲೆ ಸಹ ನಾನು ಮಾತಾಡಿದ್ದೇನೆ. ನನಗೆ ರೀಫಂಡ್ ಬೇಕು ಅಂತ ನಾನು ಸ್ಪಾಟಲ್ಲೇ ಕೇಳಿದ್ದೇನೆ. ಬಟ್ ಅವ್ರು ರೀಫಂಡ್ ಆಗೋದಿಲ್ಲ ಅಂತ ಖಂಡಿತವಾಗಿ ಹೇಳಿದರು ನನಗೆ. ರೀಫಂಡ್ ಆಗೋದಿಲ್ಲ ಅಂತ ಹೇಳಿ ಆದಮೇಲೆ ನಾನು ಈ ಡಿಸಿಷನ್ನಿಗೆ ಬಂದದ್ದು. ನಾನು ಸ್ಕ್ರ್ಯಾಚ್ ಮಾಡಿದ್ದೇನೆ, ಹ್ಯಾಂಡ್ ಸ್ಕ್ರ್ಯಾಚ್ ಮಾಡಿದ್ದೇನೆ. ಈ ಸ್ಕ್ರ್ಯಾಚ್ ಮಾಡಿ ಆದಮೇಲೆ ಅವರು ಸಹ ಒಪ್ಪಿಕೊಂಡಿದ್ದಾರೆ ನಾನು ಸ್ಕ್ರ್ಯಾಚ್ ಮಾಡಿದ್ಮೇಲೆ ಹಣ ಕೊಟ್ಟಿದ್ದು ಅಂತೇಳಿ. ನಾನು ಸ್ಕ್ರ್ಯಾಚ್ ಮಾಡಿ ಆದಮೇಲೆ ನನಗೆ ಹಣ ಸಿಕ್ಕಿದ್ದು, ಫುಲ್ ಅಮೌಂಟ್ ಸಿಕ್ಕಿದ್ದು. ಕೊಟ್ಟಿದ್ದಾರೆ ನನಗೆ ಸಿಕ್ಕಿದ್ದು. ನನ್ನದು ಒತ್ತಾಯ ಇಷ್ಟೇ, ನಾನು ಈ ಸ್ಟೂಡೆಂಟ್ ಇದನ್ನು ಮಾಡ್ತಿದ್ದಾರಲ್ಲ, ಈ ಕಂಪನಿ ಸಂಪೂರ್ಣವಾಗಿ ನಿಲ್ಲಬೇಕು. ಯಾರು ಸ್ಟೂಡೆಂಟ್ಸ್ ಎಷ್ಟು ಅವರು ಸಹ ಕಷ್ಟದಲ್ಲಿ ಬರೋದು ಸರ್. ಅವರ ಲೈಫ್, ಅವರ ಪೇರೆಂಟ್ಸ್ ಲೈಫ್ ಎಲ್ಲ ಇದು ಮಾಡಿ ಬರೋದು, ಅವ್ರ ಪೇರೆಂಟ್ಸ್ ಕಷ್ಟಕ್ಕೆ. ಇದನ್ನು ಟಾರ್ಗೆಟ್ ಮಾಡೋದು ಎಷ್ಟು, ಎಮೋಷ್ನಲ್ ಟಾರ್ಗೆಟ್ ಮಾಡೋದು ಎಷ್ಟು ಸರಿ. ಅದನ್ನು ಕ್ಲೋಸ್ ಮಾಡಬೇಕು ಅಷ್ಟೇ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ಅದನ್ನು ಕ್ಲೋಸ್ ಮಾಡಿಸಿ ಬಿಡಿ ಅಂತ. ಮಹಾರಾಷ್ಟ್ರದಿಂದ ಅಂತ ಹೇಳಿದರು ನಮಗೆ ಸ್ಟಾರ್ಟಿಂಗಲ್ಲಿ. ಅವನ ಓನರ್ ಹೆಸರು ಧೀರಜ್ ದೇಸಾಯಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಗಿದ್ದು. ಬಟ್ ಮಹಾರಾಷ್ಟ್ರದಲ್ಲಿ ಆ ಒಂದು ಫೌಂಡರ್ ಇಲ್ಲವೇ ಇಲ್ಲ, ಫೌಂಡರ್ ಕಂಪನಿ ಸಹ ಇಲ್ಲ. ಫೇಕ್ ಇದು, 100% ಫೇಕ್. ವೆಬ್ಸೈಟಲ್ಲಿ ಅವ್ರದ್ದು MC ಅಂತೇಳಿ ಒಂದು ಪೇಜ್ ಇದೆ, ಪೇಜ್ ಇದೆ. ಅದರಲ್ಲಿ ಗೌರ್ಮೆಂಟ್ ಅಪ್ರೂವಲ್ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ. ಅದು ಫೇಕ್, ಅದು ಸಹ ಫೇಕ್. ಅದು ಫೋರ್ಜರಿ ಕಾಪಿ, ಅದು ಫೇಕ್. ಅವರೇ ಕ್ರಿಯೇಟ್ ಮಾಡಿರೋ ಫೇಕ್ ಅದು ಕಾಪಿ. ಆ ಒಂದು ಪೇಜ್ ಇಟ್ಕೊಂಡು ಹೇಳುವಂಥದ್ದು ಗೌರ್ಮೆಂಟ್ ಅಪ್ರೂವ್ ಆಗಿದೆ ಅಂತ. ಆ ಒಂದು ಬಿಲಿವ್ ಮೇಲೆ ನಾವು ಹೋಗೋದು, ಗೌರ್ಮೆಂಟ್ ಅಪ್ರೂವ್ ಆಗಿದೆಯಲ್ಲ ಸರಿ. ಈಗಾಗಲೇ ನಾವು ಕಂಪ್ಲೇಂಟನ್ನು ಕದ್ರಿ ಸ್ಟೇಷನಲ್ಲಿ ಕೊಟ್ಟಿದ್ದೇವೆ. ಪೊಲೀಸರ ಸಂಪೂರ್ಣವಾದಂಥ ಬೆಂಬಲ ನಮಗೆ ಸಿಗ್ತಾ ಇದೆ. ಇದು ಕಾನೂನಾತ್ಮಕವಾಗಿ ಹೋಗಬೇಕಾದಂಥ ಹೋರಾಟ. ವಿದ್ಯಾರ್ಥಿಗಳ ಪರವಾಗಿ ಕಾನೂನು ನಿಲ್ಲಬೇಕು. ಇದರಲ್ಲಿ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿಧಾನಸೌಧ ನಡುಗುವುದೆಂಬಂಥದ್ದನ್ನು ನಾವು ಕೇಳಿದ್ದೇವೆ. ಈಗಲೇ ವಿದ್ಯಾರ್ಥಿಗಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಈ ಒಂದು ಬಲಿಯನ್ನು ನಾವು ನಿಲ್ಲಿಸಬೇಕು. ಬೇರೆ ರಾಜ್ಯದಿಂದ ಬಂದು ಮಂಗಳೂರಿನಲ್ಲಿ ಮಾಡುವಂಥ ಸ್ಕ್ಯಾಮನ್ನು ಇಲ್ಲಿ ನಿಲ್ಲಿಸಬೇಕು. ಯಾಕೆಂತ ಹೇಳಿದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾರ್ಥಿಗಳು ಏನು ಆಗಬೇಕು ಅಂತ ತಿಳ್ಕೊಂಡು ಬಂದಿರ್ತಾರೆ. ಈ ಒಂದು ವಿದ್ಯಾರ್ಥಿಗಳನ್ನು ಮಂಗ ಮಾಡುವಂಥದ್ದು ಇಲ್ಲಿ ನಮ್ಮ ಕುದ್ರೋಳಿಯಲ್ಲಿ ನಡೀತಾ ಇದೆ. ಇದನ್ನು ತನಿಖೆ ಆಗಬೇಕು. ಇದರ ಒಂದು ಲೈಸೆನ್ಸ್ ಏನಿದೆ ಇದು ರದ್ದುಗೊಳ್ಬೇಕು. ಮತ್ತು ನಾವು ಎಂತ ಹೇಳ್ತೇವೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳ ಜೀವನದಲ್ಲಿ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳಿ ಬ್ರೈನ್ ವಾಶ್ ಮಾಡುವಂಥದ್ದು. ಪೇರೆಂಟ್ಸ್ಗಳು ಸರಿ ಇಲ್ಲ, ಪೇರೆಂಟ್ಸ್ಗಳು ಹೊಡಿತಾರೆ, ಪೇರೆಂಟ್ಸ್ಗಳು ನಮ್ಮ ಒಂದು ಬೈತಾರೆ ಎಂಬಂಥ ಮನಸ್ಥಿತಿಯನ್ನು ನಮ್ಮ ಮೇಲೆ ಬ್ರೈನ್ ವಾಶನ್ನು ಮಾಡಿ ಅದನ್ನು ಮಾಡಿ ಇಲ್ಲಿ ಹಣವನ್ನು ಹಗರಣ ಮಾಡುವಂಥದ್ದನ್ನು ಇಲ್ಲಿ ಒಂದು ಪಿರಮಿಡ್ ಸ್ಕೀಮ್ ನಡೀತಾ ಇದೆ. ಚೈನ್ ಸಿಸ್ಟಮ್ ಬಿಸ್ನೆಸ್ ವೆಕ್ಸಾನ್ ಎಂಬಂಥ ಕಂಪನಿ ನಡೆಸ್ತಾ ಇದೆ. ಈ ಒಂದು ಕಂಪನಿಯ ವಿರುದ್ಧವಾಗಿ ನಾವೆಲ್ಲ ವಿದ್ಯಾರ್ಥಿಗಳಿಂದ ನಿಲ್ತೇವೆ. ಇನ್ನು ಮುಂದೆಯೂ ಕೂಡ ಈ ಒಂದು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ.